ಪಾಳಿಯೂರು ಶ್ರೀ ಗುಳಿಗ ಕೊರಗುತನಿಯ ದೈವ ಸನ್ನಿಧಿಯ 8ನೇ ವಾರ್ಷಿಕೋತ್ಸವ ನೇಮೋತ್ಸವ ಸಮಾಪ್ತಿ. ಪಾಳಿಯೂರು ಸುನ್ನಾರ ಗುಳಿಗ ಮತ್ತು ಗೊರಗುದನಿಯ ದೈವ ಸನ್ನಿಧಿಯ 8ನೇ ವಾರ್ಷಿಕೋತ್ಸವ ಮತ್ತು ಕೋಲೋತ್ಸವ ಭಾನುವಾರ ನಡೆಯಿತು. ಕೊಂಡೆವೂರು ಶ್ರೀ ನಿತ್ಯಾನಂದ ಯೋಗಾಶ್ರಮದ ಪರಮ ಪೂಜ್ಯ ಶ್ರೀ 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 ಯೋಗಾನಂದ ಸರಸ್ವತಿ ಸ್ವಾಮೀಜಿಗಳ ಆಶೀರ್ವಾದದಿಂದ ಹಾಗೂ ಶ್ರೀ ಯೋಗೀಶ್ ಕಲ್ಯಾಣ ತಾಯರ ನೇತೃತ್ವದಲ್ಲಿ ವೈದಿಕ ಕಾರ್ಯಕ್ರಮಗಳು ನಡೆಯಿತು. ಬೆಳಿಗ್ಗೆ ಗಣಪತಿ ಹವನ, ಶ್ರೀ ದೈವಗಳ ಶುದ್ಧಿ ಕಲಶ, ತಂಬಿಲ, ಸಂಜೆ ಗುಳಿಗ ದೈವದ ಕೋಲ ಹಾಗೂ ರಾತ್ರಿ ಶ್ರೀ ಕೊರಗುತನಿಯ ದೈವದ ಕೋಲವು ಈ ಸಂದರ್ಭದಲ್ಲಿ ನಡೆಯಿತು.